ಹಾಯ್ ನಮಸ್ಕಾರ, ಇದು ನಡೆಲ ಪ್ರೀಮಿಯಂ ರಿಫೈಂಡ್ ಸಂಪೂರ್ಣ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಗೌರಿ ಸೇನಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರೋಣ ಕೊಡುವ. ಹಾಂ ಮ್ಯಾಮ್, ಕಾರ್ಯಕ್ರಮ ಸ್ವಾಗತ. ಹೇಗಿದ್ದೀರಾ? ಸಾಕೆ ಇದ್ದಾರಲ್ಲ. ಓಕೆ, ಏನು ಸ್ಪೆಷಲ್ ಇವತ್ತು ಅಂತಿದೆ? ಇವತ್ತು ಇದು ಮ್ಯಾಂಗೋ ಸೀಸನ್ ಅಲ್ಲ? ಹೌದು, ಅದಿನ್ನು ಎಂಡ್ ಆಗ್ತಾ ಬರ್ತದೆ. ಈಗ ಸಾಧಾರಣ ಖಾಲಿ ಆಗ್ತಾ ಬಂತು. ಓಕೆ, ಅದಕ್ಕೆ ಒಂದು ಮ್ಯಾಂಗೋದೊಂದು ಐಸ್ ಕ್ರೀಮ್ ಟೈಪ್ ಒಂದು ಡೆಸರ್ಟ್ ಮಾಡಿ ತೋರಿಸೋಣ. ಓಕೆ, ಮ್ಯಾಂಗೋದು ಐಸ್ ಕ್ರೀಮ್ ಅಲ್ಲ? ಹೌದು. ಮ್ಯಾಂಗೋ ಸೀಸನ್ ಟೈಮಲ್ಲಿ ಉಂಟಲ್ಲ, ಮ್ಯಾಂಗೋ ಪದಾರ್ಥ ಇದೆಲ್ಲ ತಿಂದು ಸಾಕಾಗುತ್ತೆ. ಐಸ್ ಕ್ರೀಮ್ ಮಾಡಿದರೆ ಇನ್ನೂ ಗಮ್ಮತ್ ಇರುತ್ತೆ ಅಂತ. ಮುಂಚೆ ಎರಡು ಮಾಡಿ ತೋರಿಸಿದ್ದೇನೆ ಮ್ಯಾಂಗೋದು. ಹೌದು, ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು, ಮಕ್ಕಳಿಗೆ ಇಷ್ಟ ಆಗುವಂಥದ್ದು. ಓಕೆ, ವಿತೌಟ್ ಶುಗರು. ವಿತೌಟ್ ಶುಗರಾ? ಓಕೆ, ಅಂದರೆ ಮ್ಯಾಂಗೋದ ಸ್ವೀಟೇ ತಗೊಳ್ಳೋದು ಅಷ್ಟೇ? ಮ್ಯಾಂಗೋದು ಮತ್ತು ಅದಕ್ಕೆ ಡೇಟ್ಸ್ ಹಾಂ, ಖರ್ಜೂರೆಲ್ಲ ಹಾಕುವಾಗ ಸ್ವೀಟ್ ಬರುತ್ತೆ. ಓಕೆ, ಇನ್ನೊಂದು ಈ ಸರಿ ನಾನು ಬ್ಯಾಂಗ್ಳೂರಿಗೆ ಹೋದಾಗ ಅಲ್ಲಿ ಒಂದು ದಬೇಲ ಅಂತೇಳಿ ಒಂದು ಟೇಸ್ಟ್ ಮಾಡಿದೆ. ದಬಡ್ ಅಂತೇಳಿ. ದಬ್ಬಡ? ಓಕೆ, ಆಲೂ ದಬಡ್ ಅಂತೇಳಿ. ಅದನ್ನು ಇಲ್ಲಿ ಟ್ರೈ ಮಾಡುವ ಹೇಳಿ. ಗುಜರಾತಿ ಡಿಶ್ ಅಲ್ಲ? ಓಕೆ, ಅಂದರೆ ನಿಮಗೆ ಅದು ಟೇಸ್ಟ್ ಒಳ್ಳೇದಂತ ಅನ್ನಿಸ್ತು. ಹೌದು, ಅದನ್ನು ಈಗ ನಮ್ಮ ಸುರುಚಿಯ ವೀಕ್ಷಕರಿಗೆಲ್ಲ ತೋರಿಸುವ ಅಂತ. ಓಕೆ, ಅದು ಹಾಲು ಇದ್ದು ದಬ್ಬಡ ಗಡ್ಬಡ್ ಅಲ್ಲಲ್ಲ? ದಬಡ್. ಓಕೆ, ಒಂದು ದಬಡ್, ಇನ್ನೊಂದು ಮ್ಯಾಂಗೋದು ಸ್ಪೆಷಲ್ ಐಸ್ ಕ್ರೀಮ್ ಅಲ್ಲ? ಎರಡು ಮಾಡಿ ಅಡುಗೆ ಹೋಗುವ. ಓಕೆ ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದೈತಲ್ಲ? ಈಗ ಚೆಂದಾಗಿ 2 ಗ್ಲಾಸು ಮತ್ತು ಮಾವಿನ ಹಣ್ಣೆಲ್ಲ ಕಟ್ ಮಾಡಿದ್ದು ಕಾಣ್ತಾ ಉಂಟು. ಹಾಗಾದರೆ ಫಸ್ಟ್ ಈಗ ಐಸ್ ಕ್ರೀಮ್ ಮಾಡಿ ರೆಡಿ ಇಡುದು ಅಂತೇಳಿ. ಓಕೆ, ಸ್ಟಾರ್ಟ್ ಮಾಡೋದು. ಎಂತ ಬೇಕು? ಇದು ಮಕ್ಕಳು ಕೂಡ ಮಾಡುವಂಥದ್ದು. ಮಕ್ಕಳು ಕೂಡ ಗ್ಯಾಸ್ಗೆ ಯೂಸ್ ಇಲ್ಲ. ವಿತೌಟ್ ಫೈರ್. ಸ್ಕೂಲಲ್ಲಿ ಕೂಡ ಮಾಡ್ಬೋದು. ಇಲ್ಲಾಂದ್ರೆ ಕಾಲೇಜಲ್ಲೆಲ್ಲ ಕೆಲವು ಕಾಂಪಿಟೇಷನ್ ಇರುತ್ತೆ ವಿತೌಟ್ ಫೈರ್, ಆ ಥರದಕ್ಕೆ ಈ ಥರ ಈಸಿ ಅಲ್ಲ? ಮತ್ತೆ ಬೇಗ ಯಾರು ಸಹ ಸ್ವೀಟು ತಿನ್ನಬಾರದು ಅಂತ ಇದ್ದವರು ಕೂಡ ಏನಾದರೂ ಆಸೆ ಆದರೆ ಇದನ್ನು ಪಕ್ಕದಿಂದ ಮಾಡಿಕೊಂಡು ಕುಡಿದು. ನೀವು ಶುಗರ್ ಹಾಕಲ್ಲ ಅಂತ ಹೇಳಿ? ಶುಗರ್ ಹಾಕಲ್ಲ. ಓಕೆ, ಡ್ರೈ ಫ್ರೂಟ್ಸ್ ಉಂಟು. ಅದು ನೀವು ಎಂತ ನೆನೆಸಿಟ್ರಾ ಹೇಗೆ? ಈಗ ನಾನು ಹಾಲಲ್ಲಿ ಒಂದು ಅರ್ಧ ಗ್ಲಾಸ್ ಹಾಲಲ್ಲಿ ಮಖಾನ ಉಂಟಲ್ಲ, ತಾವರೆ ಬೀಜ, ಅದು ಭಾರಿ ಒಳ್ಳೇದು ಅಂತ ಹೇಳ್ತಾರೆ. ಅದು ನಾರ್ಮಲಿ ಶಾಪಲ್ಲಿ ಸಿಗುತ್ತಲ್ಲ? ಸಿಗ್ತದೆ. ಅದು ಮತ್ತೆ ಕ್ಯಾಶು ಮತ್ತೆ ಬಾದಾಮು ಒಟ್ಟಿಗೆ ಹಾಕಿ ನೆನೆಸಿಟ್ಟಿದ್ದೇನೆ. ಒಂದು ಅರ್ಧ ಗಂಟೆ ಅಷ್ಟು ನೆನೆಸಿದ್ರೆ ಸಾಕು. ಓಕೆ, ಬಾದಾಮಿ ಕೂಡ ಹಾಕಿದ್ರಲ್ಲ? ಬಾದಾಮು ಸಿಪ್ಪೆ ತೆಗೆದು ಹಾಕಿದ್ದೇನೆ. ಓಕೆ, ಅದೇನು ಹಾಗೆ ತಗೊಳ್ಬೋದು, ನೋಡ್ಲಿಕ್ಕೆ ಚೆಂದ ಉಂಟು. ಹೌದು. ಓಕೆ, ಸ್ಟಾರ್ಟ್ ಮಾಡುವ. ಓಕೆ, ನನಗೆ ಒಂದು ಮಿಕ್ಸಿದು ಮಿಕ್ಸ್ ಬೇಕಲ್ಲ? ಓಕೆ, ಚಿಕ್ಕ ಜಾರ್ ಸಾಕಲ್ಲ? ಸಾಕು. ಇದನ್ನೀಗ ಇದಕ್ಕೆ ಹಾಕೊಳ್ಳುವ. ಓಕೆ, ಅಂದರೆ ಇದು ಸ್ವಲ್ಪ ಜ್ಯೂಸ್ ಟೈಪಲ್ಲ, ಐಸ್ ಕ್ರೀಮ್ ಟೈಪ್ ಬರ್ತದೆ. ಈಗ ನಾವು ಅದನ್ನು ಇದು ಮ್ಯಾಂಗೋ ಮೂಸ್ ಟೈಪಲ್ಲಿ ಒಂದು ಇದರಲ್ಲಿ ಹಾಕಿ ಸಹ ತಿನ್ಬೋದು. ಫ್ರಿಜ್ಜಲ್ಲಿ ನೀವು ಒಂದು 6 ಅವರ್ಸ್ ಆಗಲಿ ಇಟ್ಟರೆ ಐಸ್ ಕ್ರೀಮ್ ಥರ ಆಗ್ತದೆ. ಅದರ ಮೇಲೆ ಮಾತ್ರ ಐಸ್ ಕ್ರೀಮ್ ಹಾಗೆ ಮೇಲೆ ಒಂದು ಏನಾದರೂ ಇದು ಬಟರ್ ಪೇಪರ್ ಆಗಲಿ ಏನಾದರೂ ಒಂದು ಹಾಕಿಟ್ರೆ ಅದು ಕ್ರಿಸ್ಟಲ್ ಆಗೋದಿಲ್ಲ. ಅದು ಒಳ್ಳೆಯದಾಗ್ತದೆ. ಇದನ್ನು ಈಗ ಪೇಸ್ಟ್ ಮಾಡಿ ನೆನೆಸಿಟ್ಟ ಸಾಧಾರಣ. ಇದು ಖರ್ಜೂರ. ಓಕೆ, ಇದರಲ್ಲೇ ಹಾಕುವ. ಎಲ್ಲ ನಯವಾಗಿ ಪೇಸ್ಟ್ ಆಗಬೇಕು. ಓಕೆ, ನಾವು ಸ್ವೀಟು ಖರ್ಜೂರದಿಂದಲೇ ಹಾಕಿದ್ರೆ ಖರ್ಜೂರ ಸ್ವಲ್ಪ ಹನಿ ಹಾಕ್ಬೋದು. ಸ್ವೀಟ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಹನಿ ಹಾಕ್ಬೋದು. ಹೌದು, ಇಲ್ಲಾಂದ್ರೆ ಇದರಲ್ಲಿ ಇರುವ ಸ್ವೀಟ್ನೆಸ್ ಸಾಕಾಗುತ್ತಲ್ಲ? ಹೌದು, ಅದು ಹಾಕಿ ಮತ್ತೆ ಮ್ಯಾಂಗೋ ಹಾಕಿದ್ರೆ ಆಯ್ತು. ಇದಕ್ಕೆ ನೀರೇನು ಹಾಕಬೇಕಿಲ್ಲ? ಇಲ್ಲ, ನೀರು ಹಾಗೆ ಡ್ರೈ ಆಗಿ. ಹೌದು. ಹಾಗಾದರೆ ಇದನ್ನು ಈಗ ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಎಸ್. ನೋಡಿ ಅದರಲ್ಲಿ ಇದು ನೈಸ್ ಆಗಿದೆಯಾ ಅಂತ. ಓಕೆ, ಸ್ವಲ್ಪ ಮಿಕ್ಸ್ ಆಗಬೇಕಾ? ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಲ್ಲ, ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರೋದಲ್ಲ? ಸಾಕಾಗುತ್ತೆ ಇಷ್ಟು? ಇನ್ನೊಂದು ಸ್ವಲ್ಪ ಮಾಡಲಿಕ್ಕುಂಟು, ಅದಕ್ಕೆ ಇದು ಮ್ಯಾಂಗೋ ಹಾಕಿ. ಮ್ಯಾಂಗೋ ಹಾಕಲಿಕ್ಕುಂಟು ಈಗ. ಸಾಧಾರಣ ಒಂದು ಅರ್ಧ ಮ್ಯಾಂಗೋ ತಗೊಂಡಿದ್ದೀರಾ ಈಗ? ಇಲ್ಲ, ಒಂದು ಮ್ಯಾಂಗೋ ತಗೊಂಡಿದ್ದೀರಾ? ಹೌದು. ಓಕೆ, ಮಾವಿನ ಹಣ್ಣಿನ ಪರಿಮಳ ನೋಡಿ ದೂರದಿಂದಲೇ ಬರ್ತಾ ಉಂಟು. ಸಾಕು. ಎಲ್ಲವೂ ಮಿಕ್ಸ್ ಆಗಿದೆಲ್ಲ? ಇದಕ್ಕೆ ಕೋಲ್ಡ್ ಏನು ಹಾಕ್ಲಿಕ್ಕೆ ಉಂಟಾ ಹೇಗೆ? ಫ್ರೀಸರಲ್ಲಿ ಇಟ್ಟರೆ ಆಯ್ತು. ಈಗ ನಾವು ಇಷ್ಟು ಗಟ್ಟಿ ಮಾಡಿದ್ರಿಂದ ಈಗ ಬೇಗ ಅದು ಐಸ್ ಕ್ರೀಮ್ ಥರ ಗಟ್ಟಿ ಬರ್ತದೆ. ಓಕೆ, ನಾನಂದರೆ ಸ್ವಲ್ಪ ಹಾಲು ಕಡಿಮೆ ಹಾಕಿದ್ದೇನೆ ಈಗ ಇಲ್ಲಿ ಮಾಡಿ ತೋರಿಸ್ಲಿಕ್ಕೆ. ಇಲ್ಲಾದರೆ ಫ್ರಿಜ್ಜಲ್ಲಿ ಒಂದು 4 ಅವರ್ಸ್ ಅಲ್ಲಿ ಇಡಬೇಕಾಗ್ತದೆ. ಆಗ ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಮಾಡಬಹುದು. ಹೌದು. ಇಷ್ಟಕ್ಕೆ ಒಂದು ಅರ್ಧ ಮುಕ್ಕಾಲು ಗ್ಲಾಸ್ ಅಷ್ಟು ಹಾಲು ಬೇಕಾಗುತ್ತಲ್ಲ? ಒಂದು ಮಾವಿನ ಹಣ್ಣಿಗೆ.
ಮಾವಿನ ಹಣ್ಣು ಮಾತ್ರ ಕರೆಕ್ಟಾಗಿ ಹಣ್ಣಾಗಿರಬೇಕು. ಹೌದು, ಸರಿ ಸಿಹಿ ಹಣ್ಣಿದ್ರೆ ಹಾಂ ಒಳ್ಳೆದಾಗ್ತದೆ, ಹೌದು. ಹುಳಿ ಬರಬಾರ್ದು. ಓಕೆ. ಇದಕ್ಕೀಗ ಅದು ಇದು ಮಿಲ್ಕ್ ಪೌಡರ್. ಪೌಡರ್. ಹಾಂ ಓಕೆ. ನಾನೊಂದು ಚಿಕ್ಕ ಪ್ಯಾಕೆಟಿನಷ್ಟು ಮಿಲ್ಕ್ ಪೌಡರ್ ತಗೊಂಡಿದ್ದೀರಲ್ಲ. ಹಾಲಿನ ಬದಲಿಗೆ ಈ ಥರನಾ ಹಾಗೆ ಅಥವಾ ಮಿಲ್ಕ್ ಪೌಡ್ರೇ ಯೂಸ್ ಮಾಡಬೇಕಾ? ಮಿಲ್ಕ್ ಪೌಡರ್ ಮಾಡಿದರೆ ಸಹ ಆಪ್ಷನ್ ಅದು ಮಿಲ್ಕ್ ಪೌಡರ್ ಬೇಕಾದರೆ ಮಾಡ್ಕೊಳ್ಬೋದು. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು ಪಿಂಚಷ್ಟು ಉಪ್ಪಲ್ಲ ಸ್ವಲ್ಪ ಅಷ್ಟೇ. ಓಕೆ. ಉಪ್ಪು ಒಂದು ಸ್ವಲ್ಪ ಬಿದ್ದರೆ ಚೆನ್ನಾಗಿರುತ್ತೆ ಅಲ್ಲ. ಹಾಂ ಓಕೆ. ಮತ್ತು ಇದು ಒಂದು ಹಾಫ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಂ ವೆನಿಲಾ. ಓಕೆ ಓಕೆ. ಅದು ಕೂಡ ಏನು ಟೇಸ್ಟಿಗೆ? ಹಾಂ ಟೇಸ್ಟಿಗೆ. ಇದಿಲ್ಲಾದ್ರೆ ಮನೆಯಲ್ಲಿ ಆಗ್ತದೆ, ಏನು ಬೇಕಂತ ಹೇಳಿಲ್ಲ, ಅದೆಲ್ಲ ಆಪ್ಷನಲ್. ಓಕೆ. ಹಾಕಿದರೆ ಸ್ವಲ್ಪ ಏನನ್ಸ್ ಚಂದ ಒಳ್ಳೆ ಬರ್ತದೆ ಹೇಳಿ ಅಷ್ಟೇ. ಓಕೆ. ಆಯಿತು, ಇಷ್ಟೇ ಇದು. ಆಲ್ಮೋಸ್ಟ್ ರೆಡಿಯಾ? ಹಾಂ ಓಕೆ. ಆಲ್ಮೋಸ್ಟ್ ಅಲ್ಲ, ಇನ್ನೂ ಆಲ್ರೆಡಿ ರೆಡಿ ಅಲ್ಲ. ಹಾಂ ಇದನ್ನೀಗ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡಿದರೆ ಆಯಿತು. ಓಕೆ. ನೀವು ಗ್ಲಾಸ್ ಅಂತೂ ರೆಡಿ ಮಾಡಿದ್ದೀರಾ. ಹೌದು. ಹಾಗಾಗಿ ಈಗ ಗ್ಲಾಸಿಗೆ ಹಾಕಿದರೆ ಓಕೆ ಆಯಿತು. ನಾವು ಇದರ ಮೇಲ್ಗಡೆ ಇನ್ನೂ ಐಸ್ ಕ್ರೀಮ್ ಏನಾದರೂ ಹಾಕ್ಲಿಕ್ಕೆ ಉಂಟಾ? ಆ ಥರನೂ ಹಾಕ್ಕೊಳ್ಬೋದು ಹೇಗೆ? ಅಲ್ಲ, ನಿಮಗೆ ಐಸ್ ಕ್ರೀಮ್ ಎಲ್ಲ ಬೇಕಾದರೆ ನೀವು ಮ್ಯಾಂಗೋ ಐಸ್ ಕ್ರೀಮ್ ಯಾಕೆ ಮಾಡೋದಲ್ಲ. ಓಕೆ. ಇದು ಯಾಕೆ ಮಕ್ಕಳಿಗೆ ಒಂದು ಹೆಲ್ದಿ ಒಂದು ಸಿಗುವ ಅಂತೇಳಿ ಅಷ್ಟೇ. ಅದಕ್ಕೆಲ್ಲ ಶುಗರ್ ಎಲ್ಲ ಹಾಕಿರ್ತಾರಲ್ಲ ಮ್ಯಾಂಗೋಗೆ, ಅದೆಲ್ಲ ಬೇಡ ಹೇಳಿ ಅವಾಯ್ಡ್ ಮಾಡಲಿಕ್ಕೆ ಮನೆಯಲ್ಲಿ ಮಕ್ಕಳು ಐಸ್ ಕ್ರೀಮ್ ಬೇಕು ಹೇಳುವಾಗ ನಾನು ಮೊನ್ನೆ ಮಾಡಿ ನನ್ನ ಪುಳ್ಳಿಗೆ ಕೊಟ್ಟೆ ಇದು. ಅವರಿಗೆ ಮಕ್ಕಳು ಖುಷಿಯಲ್ಲಿ ತಿಂತಾರೆ ಇದು. ಹೌದು. ಮತ್ತೆ ಈ ಥರ ನೀವು ಡೇಟ್ಸ್ ಎಲ್ಲ ಹಾಕಿ ಮಾಡಿದ ಕಾರಣ ಹೌದು ಟೇಸ್ಟ್ ಅಂತ ಗಮ್ಮತ್ತಿರುತ್ತೆ. ಮಕ್ಕಳು ಅಂತಲ್ಲ ದೊಡ್ಡವರು ಕೂಡ. ಹೌದು, ಪ್ರೋಟೀನು ಎಲ್ಲ ಅವರಿಗೆ ಒಳ್ಳೆ ಸಿಗ್ತದೆ ಅಲ್ಲ. ಓಕೆ. ನೋಡ್ಲಿಕ್ಕಂತೂ ರಿಚ್ ಆಗಿ ಕಾಣ್ತುಂಟು. ಹೌದು. ಇನ್ನೂ ಸ್ವಲ್ಪ ಜಾಸ್ತಿ ಮ್ಯಾಂಗೋ ಹಾಕ್ಕೊಳ್ಬೋದು ನೀವು. ಇನ್ನೊಂದು 2 ಬೇಕಾದರೆ ಇದಕ್ಕೆ. ಜಾಸ್ತಿ ಬೇಕಾದ್ರೆ. ಜಾಸ್ತಿ ಬೇಕಾದರೆ ನಿಮಗೆ ಕಲ್ಲರು ಒಳ್ಳೆ ಮ್ಯಾಂಗೋದ ಇದು ಕೊಡ್ತದೆ. ಇದೀಗ ಫ್ಲೇವರ್ ಮತ್ತು ಇದು ಕೊಡ್ತಾ ಉಂಟು ಮ್ಯಾಂಗೋದು. ಹೌದು. ಈಗ ಇದಕ್ಕೆ ನೀವು ಸ್ವಲ್ಪ ಮೇಲೆ ಮ್ಯಾಂಗೋ. ಮೇಲ್ಗಡೆ ಮ್ಯಾಂಗೋ ಹಾಕೊಳ್ಳೋದು. ಅದು ಚೆನ್ನಾಗಿ ಕಾಣ್ತಾ ಅಲ್ಲ. ಹೌದು. ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್. ಡ್ರೈ ಫ್ರೂಟ್ಸನ್ನು ಹಾಕೊಳ್ಳೋದು. ಎಸ್. ಓಕೆ. ಒಂದು ಮ್ಯಾಂಗೋ ಡೆಸರ್ಟ್ ರೆಡಿ ಅಲ್ಲ? ರೆಡಿ ಆಗಿ. ಓಕೆ. ಮ್ಯಾಂಗೋ ಡೆಸರ್ಟ್ ರೆಡಿ ಆಗಿದೆ. ಈಗ ಹಾಗೆ ತಿನ್ನೋದಾದ್ರೆ ಮ್ಯಾಂಗೋ ಮೂಸ್ ಅಂತ ಹೇಳಿ ಮೂಸ್ ಅಂತ ಮಾಡ್ತಾರಲ್ಲ ಈಗೆಲ್ಲ, ಚಾಕ್ಲೇಟ್ ಮೂಸ್ ಆ ಥರ ಇದು ತಗೊಳ್ಬೋದು. ಬಟ್ ನನ್ನ ಪ್ರಕಾರ ಇದನ್ನ ಫ್ರೀಸರ್ಗೆ ಇಟ್ಟರೆ ಚೆನ್ನಾಗಿರುತ್ತಲ್ಲ. ಅಂದರೆ ಸ್ವಲ್ಪ ಕೋಲ್ಡ್ ಎಲ್ಲ ಇದ್ದರೆ ಗಮ್ಮತ್ತಾಗುತ್ತೆ. ಇಲ್ಲದಿದ್ರೂ ಹಾಗೆ ಟೇಸ್ಟ್ ನೋಡ್ಬೋದು. ಮಾತ್ರ ನೀವು ಇದಕ್ಕೆ ಜಾಸ್ತಿ ಹಾಲೆಲ್ಲ ಹಾಕಿದ ಕಾರಣ ಸಕ್ಕರೆ ಅಂತೂ ಕರೆಕ್ಟ್ ಆಗಿರುತ್ತೆ ಅಲ್ಲ. ಅಂದರೆ ಸಕ್ಕರೆ ಹಾಕಬೇಕು ಅಂತಿಲ್ಲ, ಸ್ವೀಟ್ ಅಂತೂ ಕರೆಕ್ಟ್ ಆಗಿರುತ್ತೆ. ಹಾಗಾಗಿ ಸ್ವೀಟ್ ಇರುತ್ತಲ್ಲ, ಮ್ಯಾಂಗೋದೇ ಸ್ವೀಟ್ ಸಿಗುತ್ತೆ. ನ್ಯಾಚುರಲ್ ಸ್ವೀಟ್ಸ್. ಓಕೆ. ಟೇಸ್ಟ್ ನೋಡೋಲ್ಲ ಈಗ. ಓಕೆ ಗೌರಿ ಚೆನ್ನಾಗಿ ನಾನು ಸಾಕಾಗುವಂತಹ ಮ್ಯಾಂಗೋ ಡೆಸರ್ಟ್ ಅಂತೂ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಮ್ಯಾಂಗೋ ಐಸ್ ಕ್ರೀಮ್ ತಯಾರಿಸುವ ವಿಧಾನ. ಮೊದಲಿಗೆ ತಾವರೆ ಬೀಜ, ಗೋಡಂಬಿ, ಬಾದಾಮಿಯನ್ನು 1 ಕಪ್ ಹಾಲಿನಲ್ಲಿ ಅರ್ಧ ಗಂಟೆಗಳ ಕಾಲ ನೆನೆಸಿಡಿ. ನಂತರ 6 ರಿಂದ 8 ಖರ್ಜೂರ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ 1 ಮಾವಿನ ತಿರುಳನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ 3 ರಿಂದ 4 ಚಮಚದಷ್ಟು ಹಾಲಿನ ಪುಡಿ, ಚಿಟಿಕೆ ಉಪ್ಪು, ಅರ್ಧ ಚಮಚದಷ್ಟು ವೆನಿಲಾ ಎಸೆನ್ಸ್ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಬಳಿಕ ಸರ್ವಿಂಗ್ ಗ್ಲಾಸ್ನಲ್ಲಿ ಹಾಕಿ ಮೇಲಿನಿಂದ ಮಾವಿನ ಹಣ್ಣಿನ ಚೂರುಗಳು ಹಾಗೂ ಡ್ರೈ ಫ್ರೂಟ್ಸ್ ಅನ್ನು ಹಾಕಿ ಚಿಲ್ ಮಾಡಿ ಸರ್ವ್ ಮಾಡಿ ಮ್ಯಾಂಗೋ ಐಸ್ ಕ್ರೀಮ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.